ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಸಾಧನೆಗೈದಿರುವಂಥ ಸಹಕಾರಿ ಸಂತ ಸಹಕಾರಿ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ನಾಳೆ 24 ತಾರೀಕಿಗೆ 73ನೇ ಹುಟ್ಟುಹಬ್ಬವನ್ನು ಆಚರಿಸುವುದು ಅಂತ ಹೇಳಿ ನಮ್ಮೆಲ್ಲ ಸಮಸ್ತ ಸಹಕಾರಿಗಳು ಸೇರಿ ನಿರ್ಣಯವನ್ನು ನಾವು ಕೈಗೊಂಡಿದ್ದೇವೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಹೆಮ್ಮರದಂತೆ ಬೆಳೆದಿರುವಂಥ ಒಂದು ಶಕ್ತಿ. ಪ್ರಾಥಮಿಕ ಗ್ರಾಮೀಣ ಮಟ್ಟದ ಸಹಕಾರಿಗಳಿಗೆ ಅವರ ಸ್ಫೂರ್ತಿಯಾಗಿ ನಮ್ಮ ಉಭಯ ಜಿಲ್ಲೆಯ ಸಹಕಾರಿ ವ್ಯವಸ್ಥೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿ ರೂಪುಗೊಳ್ಳಬೇಕಾದ್ರೆ ಅದರ ಹಿಂದಿನ ಒಂದು ಪ್ರೇರಣೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ನಿರಂತರವಾಗಿ ಕಳೆದ 30 ವರ್ಷಗಳಿಂದ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಮ್ಮೆಲ್ಲ ಸಹಕಾರಿಗಳಿಗೆ ಸಹಕಾರಿ ಕ್ಷೇತ್ರಕ್ಕೆ ಮಾತೃ ಸಂಸ್ಥೆ ಇದೊಂದು ಮಾದರಿಯಾಗಿದ್ದಾಗ ಇತರ ನಮ್ಮ ಗ್ರಾಮೀಣ ಸಂಸ್ಥೆಗಳು ಕೂಡ ಅದಕ್ಕೆ ಪೂರಕವಾಗಿ ಕಾರ್ಯಾಚರಿಸ್ತಾ ಇತ್ತು. ಎಲ್ಲೂ ಕೂಡ ಸಹಕಾರಿ ಪ್ರಾಥಮಿಕ ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ತಾವು ಎಲ್ಲೂ ಕಂಡರೂ ಕೂಡ ಸ್ವತಂತ್ರವಾಗಿ ಕಾರ್ಯಾಚರಿಸುವ ರೀತಿಯಲ್ಲಿ ಎಲ್ಲೂ ಬೆಳೆದು ನಿಂತಿಲ್ಲ. ಅದು ಈ ಉಭಯ 2 ಜಿಲ್ಲೆಯಲ್ಲಿ ಮಾತ್ರ ಇದಕ್ಕೆ ಅವಕಾಶ ಆಗಿದೆ. ಜನರಲ್ಲಿ ವಿಶ್ವಾಸ ಅರ್ಹತೆ ಮತ್ತು ಪ್ರಾಮಾಣಿಕತೆ ಮತ್ತು ನಮ್ಮ ಸೇವಾ ಜ್ಯೇಷ್ಠತೆಯಿಂದ ಈ ಒಂದು ಸಂಸ್ಥೆಗಳು ಬೆಳೆಯಲು ಕಾರಣ ಆಗಿದೆ. ಇದಕ್ಕೆ ಕಾರಣ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ನಮಗೆಲ್ಲರಿಗೂ ಸಹಕಾರಿಗಳಿಗೆ ಒಂದು ವಿಶೇಷವಾದಂಥ ಅವರ ಮೇಲೆ ಒಲವು ಹಾಗೂ ರಾಜೇಂದ್ರ ಕುಮಾರ್ ಅವರ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಅವರು ಮಾಡಿರುವಂಥ ಅದ್ವಿತೀಯವಾದಂಥ ಸಾಧನೆ. ಅವರು ಕೇವಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಮೀಸಲಾಗಿಲ್ಲ, ಅವರು ರಾಜ್ಯದ ಮುಂಚೂಣಿಯ ಸಹಕಾರಿ ನಾಯಕರಾಗಿದ್ದಾರೆ. ರಾಜ್ಯದ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಈಗ ರಾಜ್ಯದ ಸಹಕಾರ ಮಾರಾಟ ಮಂಡಲದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುವ ಮೂಲಕ ಇಡೀ ರಾಜ್ಯಕ್ಕೆ ಏನಾದರೂ ಅದರಿಂದ ಸಹಕಾರ ಮಾಡಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಜನೌಷಧಿ ಕೇಂದ್ರವನ್ನು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನು ಎಲ್ಲ ಗ್ರಾಮೀಣ ಸಹಕಾರಿ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಮಾಡಬೇಕು. ಅದು ಅತ್ಯಂತ ಪಾರದರ್ಶಕವಾಗಿರಬೇಕು, ಜನರಿಗೆ ಕೈಗೆಟಕುವ ರೀತಿಯಲ್ಲಿ ಆಗಬೇಕೆಂಬ ಉದ್ದೇಶದಿಂದ ಅದನ್ನು ತಮ್ಮ ಮಹಾಮಂಡಲದ ಮೂಲಕ ನಮ್ಮೆಲ್ಲ ಸಹಕಾರಿಗಳಿಗೆ ದೊರಕುವ ರೀತಿಯಲ್ಲಿ ಸಹಕಾರಿ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರೊಂದಿಗೆ ಎಪೆಕ್ಸ್ ಬ್ಯಾಂಕಿನಲ್ಲೂ ಕೂಡ ಅನೇಕ ರೀತಿಯಲ್ಲಿ ಯುವಕರಿಗೆ ಮಹಿಳೆಯರಿಗೆ ಅವರ ಆರ್ಥಿಕ ಸ್ವಾವಲಂಬಿಗಳಾಗಲಿಕ್ಕೆ ಅವರ ಆರ್ಥಿಕ ಬದುಕನ್ನು ರೂಪಿಸಲಿಕ್ಕೆ ಕೂಡ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೂಡ ಈಗಾಗಲೇ ಹಲವಾರು ಯೋಜನೆಗಳನ್ನು ಸಾಮಾಜಿಕ ಚಿಂತನೆಗಳನ್ನು ಕೂಡ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವರಿಗೆ ಈಗ ಅನೇಕ ನಿಮಗೆಲ್ಲ ಗೊತ್ತಿದೆ ಪ್ರಶಸ್ತಿಯ ಅವರನ್ನು ಹರಸಿ ಬರುವ ರೀತಿಯಲ್ಲಿ ಪ್ರಶಸ್ತಿಗಳು ನಮ್ಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಅವರ ಮಡಿಲಿಗೇರಿ. ಆದ್ದರಿಂದ ನಾವು ಸಹಕಾರಿಗಳು ಈ ಜಿಲ್ಲೆಯ ಸಹಕಾರಿಗಳು ಸೇರಿ ರಾಜೇಂದ್ರ ಕುಮಾರ್ ಅವರ 73ನೇ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಏನಾದರೂ ಆ ಹುಟ್ಟುಹಬ್ಬದಲ್ಲಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ನಾವು 73 ಅತ್ಯಂತ ಯಾರು ಅಶಕ್ತರು ಸಮಾಜದಲ್ಲಿದ್ದಾರೆ ಅದು ಉಭಯ ಜಿಲ್ಲೆಯ ಪ್ರತಿಯೊಂದು ನಮ್ಮ ತಾಲೂಕು ಮಟ್ಟದಲ್ಲೂ ಕೂಡ ಅದು ಮುಟ್ಟುವ ರೀತಿಯಲ್ಲಿ 73 ಅಶಕ್ತರನ್ನು ಗುರುತಿಸಿ ಅವರಿಗೆ ಒಂದು ಸಹಕಾರವನ್ನು ನೀಡಬೇಕು ಅಂತ ಅದರಲ್ಲಿ ನಮ್ಮ ನವೋದಯದವರಿಗೆ ಜವಾಬ್ದಾರಿ ಮೇಲ್ವಿಚಾರಕರಿಗೆ ಜವಾಬ್ದಾರಿಯನ್ನು ನೀಡಿ ಅವರನ್ನು ಆಯ್ಕೆ ಮಾಡುವಂಥ ರೀತಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅಲ್ಲದೆ ನಮ್ಮೆಲ್ಲ ಸಹಕಾರಿಗಳು ಸೇರಿ ನಮ್ಮ ಅಧ್ಯಕ್ಷರನ್ನು ಗೌರವಿಸಬೇಕು ಅಂತ ಕೂಡ ಆ ದಿನ ನಾವು ನಿರ್ಣಯ ಮಾಡಿದ್ದೇವೆ. ಇದು 24 ತಾರೀಕಿಗೆ 10:30 ಗಂಟೆಗೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ಅದು ನೆರವೇರಲಿಕ್ಕಿದೆ. ನಮ್ಮ ಈ ಉಭಯ ಜಿಲ್ಲೆಯ ಸಹಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ನಮ್ಮ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು, ಕುತ್ತಿಗೆ ಮಠ, ಉಡುಪಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭಿವಂದನೆಯನ್ನು
ಮಾಡಲಿಕ್ಕಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PS ಎಡಪಡಿ ತಾಯವರು. ಅದೇ ರೀತಿ ನಮ್ಮ ಶ್ರೇಷ್ಠ ಸಾಮಾಜಿಕ ಕಾರ್ಯಕರ್ತ ಉದ್ಯಮಿ ನಾಡೋಜ ಡಾಕ್ಟರ್ G. ಶಂಕರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಆಯ್ಕಳ ಹರೀಶ್ ಶೆಟ್ಟಿ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಅದಾನಿ ಫೌಂಡೇಶನ್ನ ದಕ್ಷಿಣ ಭಾರತದ ಅಧ್ಯಕ್ಷರಾದಂಥ ಕಿಶೋರ್ ಆಳು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಉಭಯ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ B. ಪ್ರಸಾದ್ ಕೌಶಲ್ಯ ಶೆಟ್ಟಿ ಹಾಗೂ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಆದ್ದರಿಂದ ಈ ಒಂದು ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ನಾವು ಅಧ್ಯಕ್ಷರು ಶತಾಯುಷಿ ಆಗಬೇಕು. ನಮ್ಮ ರಾಜೇಂದ್ರ ಕುಮಾರ್ ಅವರು ಇನ್ನಷ್ಟು ಕಾಲ ನಮ್ಮ ಸಹಕಾರಿಗಳಿಗೆ ಮಾರ್ಗದರ್ಶಕರಾಗಬೇಕು. ಅವರ ನೇತೃತ್ವದಲ್ಲಿ ಜಿಲ್ಲೆ, ರಾಜ್ಯ ಮತ್ತು ದೇಶದ ಸಹಕಾರಿಗಳಿಗೆ ಉಳಿತಾಗಬೇಕೆಂಬ ಒಂದು ವಿಶೇಷವಾದಂಥ ಒಂದು ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ಅಧ್ಯಕ್ಷರಿಗೆ 23 ವರ್ಷ ಆಯಿತು. ಈ ಬ್ಯಾಂಕು ಹೇಗಿತ್ತು ಅವರು ಬರುವಾಗ ಇವತ್ತು ಹೀಗಾಗಿದೆ. ಇದನ್ನು ನೋಡುವಾಗ ಇನ್ನೂ ಕೂಡ ನಮ್ಮ ಅಧ್ಯಕ್ಷರು ಒಳ್ಳೆಯ ರೀತಿಯಲ್ಲಿ ನಮ್ಮ ಬ್ಯಾಂಕನ್ನು ನಡೆದು ಹೋಗ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರಿಗೆ 23 ವರ್ಷ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಅವ್ರು ಮಾಡಿದಂಥ ಕೆಲಸ ನಮ್ಮ ದೀಪಕ್ ಶೆಟ್ಟಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಅವ್ರು ಏನೆಲ್ಲ ಮಾಡಿದ್ದಾರೆ, ಸಹಕಾರಿ ಕ್ಷೇತ್ರಕ್ಕೆ ಅವರು ದೊಡ್ಡ ಕೊಡುಗೆ, ಸಣ್ಣ ಕೊಡುಗೆ. ಇವತ್ತು ಹಳ್ಳಿಯಲ್ಲಿ ಸಹಕಾರಿ ಸಂಸ್ಥೆಗಳಿರುವಂಥ ಯಾವುದೇ ಇರಲಿ ಅದಕ್ಕೆ DCC ಬ್ಯಾಂಕ್ ಆಗಲಿ ಅವರಿಂದಾಗಲಿ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಸಹಕಾರಿ ಕ್ಷೇತ್ರ ಇಷ್ಟು ದೊಡ್ಡದಕ್ಕೆ ಬೆಳೀಲಿಕ್ಕೆ ನಮ್ಮ MN ರಾಜೇಂದ್ರ ಕುಮಾರ್ 73ನೇ ಹುಟ್ಟುಹಬ್ಬಕ್ಕೆ 73 ಜನ ತೀರಾ ಬಡತನದಲ್ಲಿರುವಂಥ, ಅದು ಶಿಕ್ಷಣಕ್ಕಾಗಿರ್ಬೋದು, ಅನಾರೋಗ್ಯ ಪೀಡಿತರಿಗಾಗಿರ್ಬೋದು ಅಥವಾ ಅನಾಥರಿಗಾಗಿರ್ಬೋದು, ಈ ರೀತಿ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಸಹಾಯಧನವನ್ನು ನೀಡುವುದು. ಅದಲ್ಲದೆ ಕೆಲವೊಂದು ಸಹಕಾರಿ ಸಂಸ್ಥೆಗಳಿಗೆ, ಅದಕ್ಕೆ ವಿಶೇಷವಾಗಿ ಒಂದು ಪುತ್ತೂರಿನ ಕಡೆ ಜೇನು ಸಾಕಾಣಿಕೆ ಅವರು ಜಾಸ್ತಿ ಬೇಡಿಕೆ ಇಟ್ಟಿರುವಂಥ ಅವರಿಗೆ ಜೇನುಗೂಡನ್ನು ನಮ್ಮ ಪರವಾಗಿ ನೀಡುವಂಥದ್ದು. ಈ ರೀತಿಯ ಬೇರೆ ಬೇರೆ ರೈತರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ಬೇರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಸವಲತ್ತುಗಳ ವಿತರಣೆಯನ್ನು ಮಾಡುವಂಥ ಯೋಜನೆಯನ್ನು ಕೂಡ ರೂಪಿಸುತ್ತೇವೆ.